ಯುವಜನತೆಯಲ್ಲಿ ತುಳುನಾಡಿನ ಜನಪದ ಕ್ರೀಡೆಯಾದ ಕಂಬಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹೊನಲು ಬೆಳಕಿನ 5ನೇ ವರ್ಷದ ಮಂಗಳೂರು ಕಂಬಳೋತ್ಸವಕ್ಕೆ ಕ್ಷಣಗಣನೆ ಆರಂಭಗೊಂಡಿದ್ದು ಅದ್ಧೂರಿಯ ಕಂಬಳಕ್ಕೆ ಮಂಗಳೂರಿನ ಕೂಳೂರು ಗೋಲ್ಡ್ ಫಿನ್ ಸಿಟಿ ಸಿದ್ಧಗೊಂಡಿದೆ. ಇಲ್ಲಿನ ರಾಮಲಕ್ಷ್ಮಣ ಜೋಡುಕರೆ ಕಂಬಳದಲ್ಲಿ ನಾಳೆಯಿಂದ ಆರಂಭಗೊಳ್ಳುವ ಕಂಬಳದಲ್ಲಿ 150ಕ್ಕೂ ಅಧಿಕ ಜೋಡಿ ಕೋನಗಳು ಭಾಗವಹಿಸುವ ನಿರೀಕ್ಷೆ ಹೊಂದಲಾಗಿದೆ. ತುಳುನಾಡಿನ ಐತಿಹಾಸಿಕ ಜಾನಪದ ಕ್ರೀಡೆಗಳಲ್ಲಿ ಪ್ರತಿಷ್ಠಿತ ಕಂಬಳ ಕ್ರೀಡೆಯೂ ಒಂದು. ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳು ಇರುವ ಕಂಬಳೋತ್ಸವ ನೋಡೋದೇ ಚಂದ. ಇಂತಹ ಅದ್ದೂರಿ ಕಂಬಳಗಳಲ್ಲಿ ಒಂದಾದ ಮಂಗಳೂರು ಕಂಬಳೋತ್ಸವ ನಾಳೆ ನಡೆಯಲಿದ್ದು ಇದಕ್ಕೆ ಬೇಕಾದ ಸಿದ್ಧತೆಗಳು ಅಂತಿಮ ರೂಪವನ್ನ ಪಡೆದುಕೊಂಡಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾರಥ್ಯದಲ್ಲಿ ಈ ಹೊನಲು ಬೆಳಕಿನ ಕಂಬಳ ಉತ್ಸವ ನಡೆಯಲಿದೆ. ದಾನಿ, ಉದ್ಯಮಿ, ಎಂಆರ್ಜಿ ಗ್ರೂಪ್ ಚೇರ್ಮನ್ ಹಾಗೂ ಮಂಗಳೂರು ಕಂಬಳದ ಗೌರವಾಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಮಾರ್ಗದರ್ಶನದಲ್ಲಿ ಈ 5ನೇ ಮಂಗಳೂರು ಕಂಬಳೋತ್ಸವ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಲಿದೆ. ಈ ಬಾರಿಯ ಕಂಬಳದಲ್ಲಿ 130ರಿಂದ 150 ಜೋಡಿ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕಂಬಳಕ್ಕೆ ಆಗಮಿಸುವವರಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಐದನೇ ವರ್ಷದ ಮಂಗಳೂರು ಕಂಬಳ ಉತ್ಸವ ಇದೇ ಶನಿವಾರ 26ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಸನ್ಮಾನ್ಯ ಕೆ ಪ್ರಕಾಶ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಪ್ರತಿ ವರ್ಷದಂತೆ ಈ ರೀತಿ ಕೂಡ ವಿಜೃಂಭಣೆಯಿಂದ ಮಾಡುವ ಯೋಚನೆ ನಮ್ಮ ತಂಡಕ್ಕಿದೆ. ಬೆಳಿಗ್ಗೆ 9:30 ಗಂಟೆಗೆ ಉದ್ಘಾಟನೆ ನಡೆಯಲಿಕ್ಕಿದೆ. ಸಾಯಂಕಾಲ 6 ಗಂಟೆಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿಕ್ಕಿದ್ದಾರೆ. ಕಂಬಳ ಕ್ಷೇತ್ರದ ಹಿರಿಯರು, ಸಮಾಜದ ಪ್ರಮುಖರು ಭಾಗವಹಿಸಿ ಸಾಯಂಕಾಲದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮರುದಿವಸ ಬೆಳಿಗ್ಗೆ ಫೈನಲ್ ಸ್ಪರ್ಧೆಯ ಜೊತೆಗೆ ಬಹುಮಾನ ವಿತರಣೆಯ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಒಟ್ಟು 6 ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಹೆಚ್ಚು ಕಡಿಮೆ 150 ಜೋಡಿ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ನಮಗಿದೆ. ಎಲ್ಲ ವಿಭಾಗಗಳಿಗೆ ಬಹುಮಾನಗಳು, ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ ಜೊತೆಗೆ ನಾವು ಈ ಬಾರಿ ಇಶಾ ಫೌಂಡೇಶನ್ ಜೊತೆ ಪಾಲ್ಗೊಳ್ಳುವಿಕೆಯಲ್ಲಿ ಸೇವ್ ಅವರ್ ಸಾಯಿಲ್, ನಮ್ಮ ಮಣ್ಣನ್ನು ಉಳಿಸುವ, ನಮ್ಮ ಮಣ್ಣಿನ ಸತ್ವವನ್ನು ಉಳಿಸುವ ಅನ್ನುವಂಥ ಒಂದು ವಿಶೇಷವಾದ ಅಭಿಯಾನವನ್ನು, ಜನಜಾಗೃತಿಯನ್ನು ಕೂಡ ಈ ಕಂಬಳದ ಜೊತೆಗೆ ಮಾಡಲಿಕ್ಕಿದೆ. ಒಳ್ಳೆಯ ವ್ಯವಸ್ಥೆ ಇದೆ. ವಾಹನದ ಪಾರ್ಕಿಂಗ್ನ ಸಮಸ್ಯೆ ಇಲ್ಲ. ಮಹಿಳೆಯರಿಗೆ ವಿಶೇಷವಾದ ಒಂದು ಸೆಪ್ರೇಟ್ ಆದಂಥ ಒಂದು ಬ್ಲಾಕನ್ನು ಮಾಡಿದ್ದೇವೆ ಮಹಿಳೆಯರಿಗೆ ವೀಕ್ಷಣೆ ಮಾಡಲಿಕ್ಕೆ, ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರ. ಒಟ್ಟು 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದರಲ್ಲಿ ನೇಗಿಲು ವಿಭಾಗದಲ್ಲಿ ಕಿರಿಯ ಮತ್ತು ಹಿರಿಯ ವಿಭಾಗ, ಅಡ್ಡಹಲಗೆ ವಿಭಾಗ, ಕನೆಹಲಗೆ ವಿಭಾಗ ಮತ್ತು ಹಗ್ಗದ ಕಿರಿಯ ಮತ್ತು ಹಿರಿಯ ವಿಭಾಗ ಇದೆ. ಒಟ್ಟು 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದರಲ್ಲಿ ಹಿರಿಯ ವಿಭಾಗದಲ್ಲಿ ಮೊದಲನೇ ಬಹುಮಾನ 2 ಪವನ್ ಚಿನ್ನ ಮತ್ತು 2ನೇ ಬಹುಮಾನ 1 ಪವನ್ ಚಿನ್ನ ಮತ್ತು ಕಿರಿಯ ವಿಭಾಗದಲ್ಲಿ 1 ಪವನ್ ಚಿನ್ನ ಮತ್ತು ಅರ್ಧ ಪವನ್ ಚಿನ್ನದ ಬಹುಮಾನ ಇದೆ. ಹಾಗೆ ಕನೆಹಲಗೆ ವಿಭಾಗದಲ್ಲಿ 7.5 ಕೋಲ್ನ ನಿಶಾನಿಗೆ ನೀರು ಹಾಯಿಸಿದವರಿಗೆ 2 ಪವನ್ ಮತ್ತು 6.5 ಕೋಲ್ನ ನಿಶಾನಿಗೆ ನೀರು ಹಾಯಿಸಿದವರಿಗೆ 1 ಪವನ್ನ ಬಹುಮಾನ ಇದೆ. ಒಟ್ಟು ಎಲ್ಲರೂ ಬಂದು ನಮ್ಮ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆಯಾದ ಕಂಬಳವನ್ನು ನೋಡುವಂಥ ಅವಕಾಶವನ್ನು ನಾವು ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ. ಮಂಗಳೂರು ಪ್ರದೇಶದಲ್ಲಿ ನಡೆಯುವ ಏಕೈಕ ಕಂಬಳ ಉತ್ಸವ ಇದಾಗಿದೆ. ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಮತ್ತು ಅದರಲ್ಲೂ ಕಂಬಳದ ಬಗ್ಗೆ ನಗರವಾಸಿಗಳಿಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮಂಗಳೂರು ಕಂಬಳ ಸಮಿತಿ ಕಂಬಳೋತ್ಸವವನ್ನ ಆಯೋಜನೆ ಮಾಡಿದೆ. ಪ್ರತಿ ವರ್ಷವೂ ಮಂಗಳೂರು ಕಂಬಳೋತ್ಸವವನ್ನ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದ್ದು, ಈ ಬಾರಿಯ ಕಂಬಳದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ 5ನೇ ವರ್ಷದ ಕಂಬಳೋತ್ಸವದ ಕುರಿತಾದ ಫೋಟೋಗ್ರಫಿ ಸ್ಪರ್ಧೆ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ.
ಇದರ ಜೊತೆ ಕಂಬಳ ಕುರಿತಾದ ಮಾಹಿತಿ ನೀಡುವಂತಹ ಕಂಬಳಗಳಿಗೆ ಉಪಯೋಗಿಸುವ ಪರಿಕರಗಳ ವಸ್ತು ಪ್ರದರ್ಶನ ಕೂಡ ಆಯೋಜಿಸಲಾಗಿದೆ. ಬಹುಶಃ ನಮ್ಮ ಭಗವದ್ಗೀತೆಯಲ್ಲಿ ಸಾರಿದಾಗೆ ಇದು ಯದಾದೃತಿ ಶ್ರೇಷ್ಠತಾ ತತ್ತ ದೇವತರೋ ಜನ ಸೇತ್ ಪ್ರಮಾಣಂ ಕೃತೆ ಲೋಕಸ್ತು ಧನ್ವರ್ತತೆ ಅಂತ ಗೀತೆಯಲ್ಲಿ ಕೃಷ್ಣ ಸಾರಿದ್ದಾರೆ. ಬಹುಶಃ ಶ್ರೇಷ್ಠ ಜನರು ಏನು ಮಾಡ್ತಾರೆ ಅದನ್ನು ನಮ್ಮಂಥ ಯುವ ಜನರು ಜನಸಾಮಾನ್ಯರು ಅದನ್ನು ಅನುಕರಣೆ ಮಾಡ್ತಾರೆ. ಬಹುಶಃ ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಸಾರಥಿಯಲ್ಲಿ ಅವರು ಬಿತ್ತಿದಂಥ ಬೀಜ ಏನಿದೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ಹೊಸ ಒಂದು ಆಕರ್ಷಣೆ ಮಾತ್ರ ಅಲ್ಲ, ಅದು ನಮ್ಮ ಸಾಂಸ್ಕೃತಿಕ ಒಂದು ಗುರುತಾಗಿ ಅದನ್ನು ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಕಂಬಳದ ವಿಚಾರ ಆಚಾರ ಅದರ ಪದ್ಧತಿಯನ್ನು ಒಂದು ಏನು ಹೇಳ್ತೀವಿ ತಿಳಿದುಕೊಳ್ಳುವಂಥ ಒಂದು ಸಾಮರ್ಥ್ಯ ಉಂಟಾಗಿದೆ. ವಿಶೇಷವಾಗಿ ನಮ್ಮ ಮಂಗಳೂರು ಕಂಬಳದಲ್ಲಿ ಯುವಕರಿಗೆ ಇದನ್ನು ಕನೆಕ್ಟ್ ಮುಟ್ಟುವಂತೆ ಹೋದ ವರ್ಷ ನಾವು ಪೇಂಟಿಂಗ್ ಕಾಂಪಿಟೇಷನನ್ನು ಆಯೋಜಿಸಿದ್ವಿ, ಮತ್ತೊಂದು ಫೋಟೋಗ್ರಫಿ ಕಾಂಪಿಟೇಷನ್ನ ಆಯೋಜಿಸಿದ್ವಿ. ಈ ವರ್ಷ ಪರೀಕ್ಷೆ ಇರುವಂಥ ಕಾರಣ ಮಕ್ಕಳಿಗೆ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುವ ನಿರೀಕ್ಷೆಗಳು ಬಹಳ ಕಡಿಮೆ ಆಗೋದ್ರಿಂದ ಫೋಟೋಗ್ರಫಿ ಕಾಂಪಿಟೇಷನನ್ನು ಆಯೋಜಿಸಿದ್ದೀವಿ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಆಯೋಜಿಸಿದ್ದೀವಿ. ನಾವು ಇನ್ಸ್ಟಾಗ್ರಾಮ್ ಅಂದರೆ ವಿಶೇಷವಾಗಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವರ್ಷ ಮಂಗಳೂರು ಕಂಬಳ 2022 ಆ ದಿನದಿಂದ ಪ್ರಾರಂಭಗೊಂಡಂತಹ 10 ಗಂಟೆಯಿಂದ ಮರುದಿನ 10 ಗಂಟೆಯವರೆಗೆ ಅವರಿಗೆ ಅವಕಾಶ ಇದೆ. 11 ಗಂಟೆ ಒಳಗೆ ಅವರು ರೀಲನ್ನು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೇಮ್ ಫೋಟೋಗ್ರಫಿಗೂ ಕೂಡ ಹೋದ ವರ್ಷ ಕೂಡ ಬಹಳ ಎಷ್ಟೊಂದು 100-200 ಜನರಷ್ಟು ಕನಿಷ್ಠವಾಗಿ ಭಾಗವಹಿಸಿದ್ರು ಅದರಲ್ಲಿ. ಸೊ ಈ ವರ್ಷ ಕೂಡ ಅವರಿಗೆ ಒಂದು ಅವಕಾಶವಿದೆ. ಒಂದು ಹೊಸ ರೂಪವನ್ನು ನಮ್ಮ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಈ ನಮ್ಮ ತುಳುನಾಡಿನ ಒಂದು ಸಾಂಸ್ಕೃತಿಕ ಗುರುತನ್ನು ಜಗತ್ತಿಗೆ ತೋರಬಲ್ಲ ಅಂತ ಒಂದು ಸಾಮರ್ಥ್ಯ ನಮ್ಮ ಇಲ್ಲಿನ ಜನರಿಗೆ ಅವಕಾಶನ ಅಲ್ಲಿ ಕಲ್ಪಿಸಿಕೊಟ್ಟವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಕಂಬಳದ ಜೊತೆಗೆ ರತ್ನ ಮಾಧವ ಶೆಟ್ಟಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ವಿವಿಧ ಕ್ಷೇತ್ರದ ಧಾರ್ಮಿಕ ಮುಖಂಡರು, ರಾಜಕೀಯ ಗಣ್ಯರು, ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಗೆದ್ದ ಕೋಣಗಳ ಮಾಲಕರಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲು ಕಂಬಳ ಸಮಿತಿ ನಿರ್ಧರಿಸಿದೆ. ಒಟ್ಟಿನಲ್ಲಿ ಕಂಬಳ ಪ್ರಿಯರಿಗೆ ರಸದೌತಣ ನೀಡಲು ಸಮಿತಿ ಮುಂದಾಗಿದ್ರೆ, ಸ್ಮಾರ್ಟ್ ಸಿಟಿಯಲ್ಲಿ ಕಂಬಳ ನೋಡಲು ತುಳುನಾಡಿನ ಕಂಬಳಾಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಗಣೇಶ್ ಪೂಜಾರಿ ಜೊತೆ ಅಂಜನ್ ಕುಂದರ್, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.